ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಾವು ವಸುಧಾ ಮ್ಯಾಮ್ನ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಒಂದು ಫಂಕ್ಷನ್, ಅವಳ ತಂದೆ ತೀರಿ ಹೋಗಿ 1 ವರ್ಷ ಆಯಿತು. ಸೊ ವರ್ಷಾಂತಿಕ ಅಂತ ಹೇಳಿ ನಮ್ಮಲ್ಲಿ ಮಾಡ್ತೇವಲ್ಲ, ಹಾಗೆ. ಸೊ ನಂದೆಲ್ಲ ಹೊರಟಾಯಿತು. ಇಲ್ಲಿ ನನ್ನ ಮಗಳು ಹೊರಡ್ತಾ ಇದ್ದಾಳೆ. ನನ್ನ ಹಸ್ಬೆಂಡ್ ಆಲ್ರೆಡಿ ಹೊರಟು ನಿಂತಿದ್ದಾರೆ. ಸೊ ನೋಡುವ, ಇವತ್ತು ನಾವು MRPಯಲ್ಲೆಲ್ಲ ಇರುವಂತಹ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿಯ ದೃಶ್ಯಾವಳಿಗಳನ್ನೆಲ್ಲ ನೋಡುವ ನಾವು, ಆಯಿತಾ? ಬನ್ನಿ. ನೋಡಿ, ಒಳ್ಳೆ ಬಿಸಿಲು ಇವತ್ತು. ಹಾಂ, ಆಯಿತು. ಇವಳೊಂದು ಹೊರಗೆ ಬಂದಿದ್ದಾಳೆ, ಮತ್ತು ಬಂಟಿಯನ್ನು ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ಬಂಟಿಗೆ ಗೊತ್ತಾಗ್ತದೆ ನಾವು ಹೋಗ್ತಾ ಇದ್ದೇವೆ ಅಂತ. ಭಾರಿ ಬೇಜಾರಲ್ಲಿ ಇಲ್ಲಿ ಬಂದು ಕೂತ್ಕೊಳ್ಳೋದು. ಬಂಟಿ ಬಾಯ್ ಮಾಡೋದು ನೋಡಿ ಅಂತೆ. ಬಾಯ್ ಮುನ್ನು ಬಾಯ್. ಇಂಕ ಆಪುಣ ಕಂಫರ್ಟೇಬಲ್ ಇಂಡಾ? ಹಲೋ, ಎಂದ ನಾಯಿಗೆ ತಮಾರು ಅಂತುಳ್ಳಯಾ ಅಂದ ಸತ್ಯ. ಒಂಜಿ 15 ದಿನ ಅಂತ ಮಟ್ಟಿಗೆ ಅಡ್ಜಸ್ಟ್ ಅಂಪೋಳಿ ಅವಳು ಜಾಲಾಪ್ರಿ ಈ ಕೈಟ್ ಒಂಜಿ ಬಿಸ್ಕೆಟ ಜಾದಣ್ಣ ಪತ್ತೊಂಡ ಇನ್ನ ಬೆರಿಯ ಬರ್ಪು ನಾವು. ಮಲ್ಲೆದ್ಯಾತ ನಾಯ್ಕ ಮೀಪತ್ತು ಬಂತ ಗೇತ ಬರ್ತೆ ಅಂಗಿ ಬಂತ ಬಾರ್ತ ಮಗಳೆಲ್ಲ ಕೇಳವರವ ಸಾರಿ ಏನು ಪಿದಾರ್ ತಾಯಿ ಬೆತ್ತು ಬಣ್ಣ ಇಂಕ್ ಬೇಜಾರಂಪೋತ್ರಿ ಅತ್ತ ನಾಯಿ ಕೊಣರ್ಪುಣ ಬೇಜಾರಂಪೋತ್ರಿ ಒಂಜಿ ಹೆಲ್ಪ್. ಓಕೆ, ಬಾಯ್. ಒಂದು ಕಾಮಿಡಿ ಆಯ್ತು ಇಲ್ಲಿ ಪೆಟ್ರೋಲ್ ಪಂಪಲ್ಲಿ. 1,500 ಪೆಟ್ರೋಲ್ ಅಂತ ಹೇಳಿದರು. ನಾನು ಅಲ್ಲಿ ಚಿಲ್ಲರೆ ಬರ್ತದೆ ಅಂತ ಹೇಳಿ ನೋಡ್ತಾ ಇರೋದು. ಈಗ 0.5 ಬಂದರೆ ಇವರಿಗೆ 50 ಪೈಸೆ ನಾವು ಬಿಡುದಾ ಅಲ್ಲ ಅವರು ನಮಗೆ ಬಿಡುದಾ ಅಂತ ಹೇಳಿ ಎಂತ ನನಗೆ ಲಾಸ್ಟಿಗೆ ತಲೆಗೆ ಹೋಯ್ತು. ನಾವು ಹೇಳಿದ್ದು 1,500 ಪೆಟ್ರೋಲ್ ಅಂತ ಹೇಳಿ ಲೀಟರ್ ಲೆಕ್ಕ ಅಲ್ಲ ಅಂತ. ಅದೆಂತ ಆಯ್ತು ಹೇಳಿದರೆ, ಲಾಸ್ಟ್ ಟೈಮ್ ನಾವು ಹಾಗೆ ಎಷ್ಟು ಲೀಟರ್ ಒಂದು ಪೆಟ್ರೋಲ್ ಹಾಕ್ಲಿಕ್ಕೆ ಹೇಳಿದ್ದು? ಲಾಸ್ಟ್ ಟೈಮ್ ನಾವು ಹೀಗೆ ಬರುವಾಗ 15 ಲೀಟರ್ದು ಪೆಟ್ರೋಲ್ ಹಾಕ್ಲಿಕ್ಕೆ ಹೇಳಿದ್ದು, ಆಯ್ತಾ? ಹಾಗೆ ಪೆಟ್ರೋಲ್ ಹಾಕಿ ಆಗುವಾಗ ನಮಗೆ ಎಷ್ಟು ರೂಪಾಯಿ ಆದದ್ದು? ಅದೇ ಎಷ್ಟಾಗಿ 50 ಪೈಸೆ ಚಿಲ್ಲರೆ ಬಂತು. ಅವ ಅದನ್ನು ರೌಂಡ್ ಫಿಗರ್ ಮಾಡಿ ಹೇಳಿದ, ನಾವು ಕೊಟ್ಟೆವು. ಮತ್ತೆ ನಮಗೆ ಫ್ಲಾಶ್ ಆಯ್ತು, ಅರೆ 50 ಪೈಸೆ ಅವನಿಗೆ ಸಹ ಬಿಡ್ಬೋದಿತ್ತಲ್ಲ ಅಲ್ವಾ? ಈಗ ನಾವು ಇದರಲ್ಲೆಲ್ಲ ಅದು ಸಹ ನಾವು ಇದರಲ್ಲಿ ಪೇಮೆಂಟ್ ಮಾಡೋದು, ಕಾರ್ಡಲ್ಲಿ ಪೇಮೆಂಟ್ ಮಾಡುವಾಗ ಈಗ 176.50 ಬಂದರೆ 176.50 ತಗೊಳ್ಳಿಕ್ಕೆ ಆಗ್ತದಲ್ಲ. ಅವನು 177 ಅಂತ ತಗೊಂಡಿದ್ದಾನೆ, ಅಂದರೆ ಸಮಥಿಂಗ್ 577 ಆ ಥರ ಏನೋ ರೌಂಡ್ ಫಿಗರ್ ಮಾಡಿ ತಗೊಂಡಿದ್ದಾನೆ. ನಾವು ಸಹ ಕೊಟ್ಟಿದ್ದೇವೆ ಮಂಗಗಳಾಗೆ. ಮತ್ತೆ ಈಚೆ ಹೊರಗೆ ಫ್ಲಾಶ್ ಆಯ್ತಾ, ಇವನು ಯಾಕೆ ಹೀಗೆ ಮಾಡಿದ್ದು ಅಂತ ಹೇಳಿ. ಹಾಗೆ ಭಾರಿ ಜಾಗ್ರತೆ ಬೇಕು ಅಂತ. ಈಗ ರೌಂಡ್ ಫಿಗರ್ ನಾವು ಯಾವಾಗ ಮಾಡ್ಬೋದು? 0.55 ಬಂದರೆ ಅಥವಾ ಕ್ಯಾಶ್ ಕೊಡುವಾಗ ಮಾಡ್ಬೋದು, ಅಥವಾ ಈಗ ಒಂದು 0.75ಗಿಂತ ಮೇಲೆ ಬಂದರೆ ಎಲ್ಲ ಮಾಡ್ಬೋದು. ಇದು ಇಷ್ಟು ಸಣ್ಣ ಅಮೌಂಟಿಗೆ ಅವರು ರೌಂಡ್ ಫಿಗರ್ ಮಾಡಿದ್ದು ತಪ್ಪಲ್ವಾ? ನೀವೇ ಹೇಳಿ ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ ಹೇಗೆ ಅಂತ. ಹಾಗೆ ಇವತ್ತು ನಾನು ಕಾದು ಕೂತ್ಕೊಳ್ಳೋದು. ಇವತ್ತೊಂದು ಚಿಲ್ಲರೆ ಬಂದರೆ ಇವನ ಹತ್ರ ಮಾತಾಡಬೇಕು ಅಂತ ಇದೇ ಪೆಟ್ರೋಲ್ ಪಂಪಲ್ಲಿ ಲಾಸ್ಟ್ ಟೈಮ್ ಸಹ ಮಾತಾಡಿದ್ದು. ಹಾಗೆ ನಾನು ಕಾದು ಕೂತ್ಕೊಳ್ಳೋದು. ಮತ್ತೆ ಲಾಸ್ಟಿಗೆ ನನಗೆ ಫ್ಲಾಶ್ ಆಯ್ತು ಅಂತ ಇದು. ಈಗ ನಾವು ನೋಡಿ MRPಯಲ್ಲಿ ಇರುವಂತಹ ಏರಿಯಾಕ್ಕೆ ತಲುಪಿದ್ದೇವೆ. ಇಲ್ಲಿಗೆ SCZ ಅಂತೆ ನೋಡಿ. ಇಲ್ಲಿ ಒಂದು ದೊಡ್ಡ, ಅದೆಂತ ಆಚೆ ಸೈಡ್ ರೈಟ್ ಸೈಡಲ್ಲಿ ಕಾಣೋದು ಹೊಳೆ, ಎಂತ ನದಿ ಅದು? ಅದು ಗುರುಪುರ ನದಿ. ನೋಡಿ, ನದಿ ಬದಿಯಲ್ಲಿ ಇಷ್ಟು ದೊಡ್ಡ ಕಾರ್ಖಾನೆಗಳೆಲ್ಲ ಉಂಟು ಇಲ್ಲಿ. ಇದೆಂತ ಕುಳಾಯ? ಮತ್ತೆ SCZಗೆ ಹೋಗುವಂತಹ ಪ್ಲೇಸ್ ಅಂತ. ಇದೆಂತ ಇಷ್ಟು ದೊಡ್ಡ ಇದೆಲ್ಲ ಹಾಕಿದ್ದಾರೆ, ಭೀಮು ಪೈಪ್ ಲೈನ್ ಹೋಗ್ಲಿಕ್ಕೆ ಹಾಕಿದಂತೆ ನೋಡಿ. ಸೊ ಈಗ ನಾವು ಹೊಸದನ ಮನೆಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ತಲುಪ್ತೇವೆ. ನಮ್ಮ ಪ್ರ್ಯಾಂಕಿಗೆ ಅವಳ ರಿಯಾಕ್ಷನ್ ಎಲ್ಲ ಹೇಗೆ ಉಂಟು ಅಂತ ಹೇಳಿ ನೋಡುವ ನಾವು. ಸುಮ್ಮನೆ ಎಲ್ಲ ನಾಯಿಯನ್ನು ಇಳಿಸಿದ ಹಾಗೆ ಎಲ್ಲ ಸ್ವಲ್ಪ ಆ್ಯಕ್ಷನ್ ಎಲ್ಲ ಮಾಡುವ. ಅವಳೆಂತೆಲ್ಲ ಮಾಡ್ತಾಳೆ ನೋಡಿ. ನಾವು ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾದೊಳಗೆ ಬರ್ತಾ ಇದ್ದೇವೆ. ಮಂಗಳೂರು SCZ ಲಿಮಿಟೆಡ್ ಅಂತೆ. ಇಲ್ಲಿ ಒಳಗೆ ಇದರಲ್ಲೇ. ಸರಿ.
ಸೆಕ್ಯೂರಿಟೀಸ್ ಎಲ್ಲ ಇದ್ದಾರೆ ಇಲ್ಲಿ. ಇವಳ ಮನೆಗೆ ಹೇಳಿದ್ರೆ ಎಂತಾಗ್ತದೆ. ನಮ್ಮ ಮನೆಗೆ ಹೋಗುವ ದಾರಿ ಎಷ್ಟು ಚಂದ ನೋಡಿ. ವಾಹ್, ಆಚೆ ಈಚೆ ಎಲ್ಲ ಗ್ರೀನರಿ, ಬ್ಯೂಟಿಫುಲ್ ಅಲ್ಲ. ಒಂದು ವಿಲೇಜನ್ನು ಪ್ರವೇಶ ಮಾಡಿದ ಹಾಗೆ ಆಗ್ತಾ ಉಂಟು. ಹಳ್ಳಿಯ ಒಂದು ವಾತಾವರಣ ಕಾಣ್ತಾ ಉಂಟು. ಇಂಡಸ್ಟ್ರಿಯಲ್ ಏರಿಯಾ ಅಂತವೇ ಗೊತ್ತಾಗೋದಿಲ್ಲ. ಈಚೆ ಎಲ್ಲ ಗದ್ದೆಗಳು ಕೂಡ ಉಂಟು ನೋಡಿ. ಈ ರೈಟ್ ಸೈಡಲ್ಲಿ ಎಲ್ಲ ನೋಡಿ ಅಂತೆ ಗದ್ದೆಗಳೆಲ್ಲ. ಈಗ ದೂರಕ್ಕೆ ಕಾಣಿಸ್ತಾ ಇರುವುದೇ MRPL ಅಲ್ವಾ? ಅದು MRPL ನೋಡಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ವಸುಧನ ಮನೆಯಲ್ಲಿ ಇರ್ತೇವೆ. ಇನ್ನೊಂದು 5 ನಿಮಿಷದ ದಾರಿ. ನನಗೆ ಈಗಲೇ ಕ್ಯೂರಿಯಾಸಿಟಿ ಆಗ್ತಾ ಉಂಟು ಅವಳ ರಿಯಾಕ್ಷನ್ ಹೇಗಿರ್ಬೋದು ಅಂತ. ಅವಳು ಮಾತ್ರ ಬ್ಯುಸಿ ಇರ್ಬೋದು ಮೋಸ್ಟ್ಲಿ, ಒಳಗೆ ಅಂದರೆ ಕ್ರಿಯೆಯಲ್ಲಿ ಇರ್ತಾರಲ್ಲ ಹಾಗೆ. ಪುಣ್ಯಕ್ಕೆ ಎಂತ ಸಹ ಹೇಳಲಿಲ್ಲ, ನನ್ನ ಅಪ್ಪನ ಕ್ರಿಯೆ ಮಾರಾಯ್ತು ಇವತ್ತು ನೀನು ಹೋಗಿ ಹೋಗಿ ನಾಯಿ ತರ್ತೀಯಲ್ಲ ಅಂತ ಹೇಳಿ ಅಲ್ಲ. ಪಾಪ ಆಯ್ತು, ತೊಂದರೆ ಇಲ್ಲ ತನ್ನಿ ಅಂತ ಹೇಳಿದ್ದು. ಪಾಪ ಆಯ್ತಾ, ಎಷ್ಟು ಗುಡ್ ಹಾರ್ಟೆಡ್ ಅಲ್ಲ. ಬೆಂಕಿನಾಥೇಶ್ವರ ಟೆಂಪಲ್. इधर नहीं ओ नहीं वो क्या हुआ कि रूट टेंपल होगा मैंने कौन सा बोले ಅವಸ್ಥೆ ಮಾರೆ. ಹೊಸದನ ಮನೆಗೆ ಬರ್ಬೇಕಾದ್ರೆ ಪಾಸ್ ಬೇಕಂತೆ. ನಮ್ಮನ್ನು ಸೆಕ್ಯೂರಿಟಿ ಅವರೆಲ್ಲ ನಿಲ್ಲಿಸಿದಲ್ಲ. ನಾವೆಣಿಸಿದ್ವಿ ಇವತ್ತು ಫಂಕ್ಷನ್ ಅಂತ ಎಲ್ಲರನ್ನು ಆರಾಮದಲ್ಲಿ ಬಿಡ್ತಾರೆ ಹೋಗ್ಲಿಕ್ಕೆ ಅಂತ ಹೇಳಿ. ಮತ್ತೆ ನೋಡಿದ್ರೆ ನಮ್ಗೆ ರೂಟ್ ತಪ್ಪಿದ್ದು. ಸ್ವಲ್ಪ ನಾವು ಒಳಗೆ ಹೋದೆವು ಸೀದಾ. ಅದು MRPL ಕಂಪನಿ ಒಳಗೆ ಅಂತೆ. ನಮ್ಗೆ ಪೆಟ್ಟು ಬೀಳೋದು ಪುಣ್ಯ. ಎಲ್ಲಿಗೆ ಅಂತ ಹೇಳಿ. ಅಲ್ಲಿಗೆ ಗೊತ್ತಿಲ್ಲ. ಹೋಗ್ಬೋದು ಹೋಗುವ. ಇಲ್ಲಿ ಅಲ್ಲ. ಆಯ್ತು ನೋಡಿ, ನಾವು ಬಂದಾಯ್ತು. ತುಂಬಾ ಜನ ಎಲ್ಲ ಇದ್ದಾರೆ ನೋಡಿ. ಗೊತ್ತಾ ಶಿಕ್ಷಿತಾ? ಹಾಯ್ ಹೇಳು. ಎಂತ ಹೆಸರು? ಚಾರಾಜಿ ಸುಮೇದು ಇದ್ದಾರೆ. ನಾಯಿಗಳು ನೋಡ್ತಾರೆ. ಅಡ್ಬಂದು ನಾಯಿ ಜನಗೆ ತೊಂಬರ್ತ ಮೂಳೆ ಎಂತ ವಿಚಾರ 15 ದಿನ ಏನು ಅಲ್ಡ ಕೇಳಣ ಅಲ್ಪ ಹಿಂಗೆ ಗೂಡಾತ್ರೆ ಅಂತ ಪ್ರಸಿದ್ಧ ಉಳ್ಳಾಡ ಸುಗೊಂಡ ಇಂಚಿವಲ್ಲ ಅಮ್ಮ ಬಣ್ಣ ಪ್ರಸಿದ್ಧ ಸುವರ್ಣ ಪಳ ನಾಯಿ ಕೊಡೋರು ಬಣ್ಣ ಎಂಟ್ಲ ಇಲ್ಲ ಅಲ್ತ ನಾಯಿ ಅದು 15 days ಮೂಳಿಜಿ ಬಂಡೆ ಐಕ್ ಚುಚ್ಚರು ಐಕ್ ಒಂಚೂರು ಬಿಸ್ಕೆಟ್ ಪೂರ ಸೋಜೊಂಡಾನಿ ಸುಚ್ಚಿ ಮೆತ್ತೆ ಬಂಡೋಳಿ ಬರುತ್ತೆ ವಾಕಿಂಗ್ ಹೊರಕ್ಕೆ ಅಲ್ಪ ಗಾಡಿ ಅಲ್ಪ ಎಂತದಲ್ಲ ಏಟ್ ಕೊಡ್ತು ಕೊಡೋರು ಅದೇ ಮತ್ತೆ ಅಮ್ಮ ಬಣ್ಣ ನೋಡಿ ಆಗ್ಬೋದಂತೆ. ನೋಡಿ ಇಲ್ಲಿ ಬಂದು MRPL ಮೇಡಮ್ ಅಲ್ಪ ಕಟ್ಟಿದ ಬರ್ತೆ ಅಲ್ಲ 20 ಬಂಡೆ ಇಲ್ಲ ತಗೊಳ್ಳೋದು ಸೈಕಲ್ ಇಲ್ಲ. ಕಾಲ್ದ ಮುಟ್ಟಾನೆ ಇತಿಹಾಸ ಇಲ್ಲ ಅದು ಕಚ್ಚುದಿಲ್ಲ. ಅದಂದ್ರೆ ಮತ್ತೆ ಹೆಂಗೆ ಆಗ್ತದಲ್ಲ ಬೇರೆ ಪ್ಲೇಸ್ ಅಂತ ಆಗುವಾಗ ಸ್ವಲ್ಪ ಸೈಲೆಂಟ್ ಎಲ್ಲಿ ಅಲ್ಲ. ಸೊ ಹೊಸದ ಒಪ್ಪಿದ್ದಾಳೆ ಪುಣ್ಯಕ್ಕೆ. ಅವಳು ಒಪ್ಪದಿದ್ರೆ ನಾನು ಮನೆಗೆ ಹಿಂದೆ ತಗೊಂಡು ಹೋಗುದು ಅಂತ ಎಣಿಸಿದ್ದೆ. ಸೊ ಶುವರ್ ಅಲ್ಲ ನೋಡಿ, ಶುವರ್ ಅಂತೆ ಒಪ್ಪಿದ್ದಾಳೆ ಹೊಸದನ. ಸ್ವಾತಿ ಹಾಯ್. ಪಾಪ ಭಾರಿ ಕಷ್ಟಪಟ್ಟು ಇದು ಎಂತಪ್ಪ ಅವು ಗೊತ್ತಿದೆ ಅಂಕ. ಇದು ಎಂತ ಪಚ್ಚಡಿ, ಇದು ಎಂತ ಗೊತ್ತಿಲ್ಲ ನನಗೆ.
ಪಲ್ಯವ ಅಂತ ಅದೆಂತದ? ಒಂದು ಕೋಸಂಬರಿ, 2 ಸಹ ಕೋಸಂಬರಿ, ಮತ್ತೊಂದು ಚಟ್ನಿ, ಮತ್ತೊಂದು ಪಲ್ಯ, ಮತ್ತೊಂದು ಇದು ಅಂತ ಸಾಸಿವೆ ಸಲಾಡ್, ಮತ್ತೆ ಗೋಧಿ ಪಾಯಸ. ಇದು ಪಲ್ಯ ಕುಂಬಳಕಾಯಿ ಪಲ್ಯ. ಇನ್ನೊಂದು ಹಾಕಿ ಊಟಕ್ಕೆ ಒಂದು ತೊಂದರೆ ಇಲ್ಲ ಇವತ್ತು ಅಲ್ಲ. ಊಟ ಒಂದು ಗಮ್ಮತ್ತಲ್ಲಿ ಮಾಡ್ಬೋದು ಇವತ್ತು ಫ್ಯಾನ್ ಹಾಕಿ. ಈಗ ಅಷ್ಟು ಸೆಕೆ ಇಲ್ಲ. ಪ್ರಸಿದ್ಧನ ಹೇರ್ ಕಲರಿಂಗ್ ನೋಡಿ. ಎಂತ ಡಯಟ್ ಉಂಟಾ? ಇಲ್ವಾ? ಅದಕ್ಕೆ ವೆಜಿಟೇಬಲ್ಸೇ ಸರಿ ತಿನ್ಬೇಕು ಫಸ್ಟಿಗೆ. ಯಾರೆಲ್ಲ ಎಲೆ ಕ್ಲೀನ್ ಮಾಡ್ತಾರೆ ನೋಡುದಾ? ಇವತ್ತೊಂದು ಚಾಲೆಂಜ್. ಮಾಡುದಿಲ್ಲ. ಅದಿಲ್ಲ ನನಗೆ ಊಟ ಎಲ್ಲ ಜಾಸ್ತಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಸ್ವಲ್ಪವೇ ಮಾಡುದು ಚಾಲೆಂಜಿಗೆ. ಎಲೆ ಖಾಲಿ ಮಾಡಲಿಕ್ಕೆ ನೋಡಿ ಅಂತ ಯಾರ್ಸಿಲ್ಲ ಅಂತೆ ಚಾಲೆಂಜಿಗೆ. ಬಡಿಸೋರು ಬೇಡ ಹೇಳಿದ್ರೆ ಎಲ್ಲ ಹಾಕ್ತಾರೆ. ಆಗ ನಮಗೆ ಅದು ಎಲೆಯಲ್ಲಿ ಎಲ್ಲ ಉಳಿದೇ ಹೋಗ್ತಾರೆ. ಅದನ್ನು ಹೇಗಾದ್ರೂ ತಿನ್ಬೇಕು ಕಷ್ಟಪಟ್ಟು. ಆಗಲಿ ಇದ್ದದ್ದು ತಿನ್ನೋದೇ ಕಷ್ಟ ಇಲ್ಲ. ಸುಧಾರಣೆ ಆಗ್ತಾ ಉಂಟು. ಇಲ್ಲಿ ಬಿಸಿನೀರು ಇಟ್ಕೊಂಡು ಬರ್ತಾ ಇದ್ದಾರೆ. ಜಾದ ಬಳ್ಳೆ ನಂಗೆ ಬೇಡ. ಊಟಕ್ಕೆ ಮೊದಲೇ ನೀರು ಕುಡಿಸೋದು ಇಲ್ಲಿ ನೋಡಿ ಚಿಕ್ಕಮ್ಮ. ಇಗೊಳ್ಳಿ ಹರ್ಷ. ಗುರ್ತ ಸಿಗದ್ರಿಯಾ? ನಾನೇ ಇದೆಂತ ಆಯಿತು ಗೊತ್ತುಂಟಾ? ರ್ಯಾಬಿಟ್ ಮತ್ತು ಟಾರ್ಟಾಯ್ಸ್ ಇದು ಕಾಂಪಿಟಿಷನ್ ಉಂಟಲ್ಲ, ಹಾಗೆ ಆಯಿತು. ಅದು ಸ್ಲೋ ಉಂಟು ಹೇಳಿ ನಾನು ಇಲ್ಲಿ ಹೀಗೆ ಬಿಟ್ಟದ್ದು. ಈಗ ಇವಳ ಎಲೆ ನೋಡಿ ಎಲ್ಲ ಖಾಲಿ, ನನ್ನ ಎಲೆಯಲ್ಲಿ ಹಾಗೆ ಉಂಟು. ಫುಲ್ಲು ಹಂಗೆ ತಿನ್ಬೇಡ ಹೇಳುದು. ಇವಳು ನೋಡಿ ಎಲ್ಲ ಎಷ್ಟು ಚಂದ ಮಾಡಿ ಇಟ್ಟಿದ್ದಾಳೆ. ನಾನು ನಿನ್ನನ್ನು ನಂಬಿ ಮಾರಾಯ್ತು. ಅರ್ಚನನಿಗೆ ಸಿಕ್ಕಿದ ದಕ್ಷಿಣ ಎಲ್ಲ ನನಗೆ, ಯಾಕೆಂದ್ರೆ ಅವಳ ಎಲೆ ಖಾಲಿ ಆಗಲಿಲ್ಲ. ನನ್ನ ಎಲೆ ಖಾಲಿ ಆಯ್ತು ನೋಡಿ. ಅದು ಮೆಣಸು. ನಿನ್ನದ್ರಲ್ಲಿ ಪ್ರಮಾಣ ಜಾಸ್ತಿ ಉಂಟಲ್ಲ. ನಾನು ಖಾಲಿ ಮಾಡುದಿಲ್ಲ. ಇವತ್ತಿನ ಚಾಲೆಂಜಿನಿಂದಾಗಿ ಇವಳು ನೋಡಿ ಎಲೆ ಎಲ್ಲ ಖಾಲಿ ಮಾಡಿದ್ಲಂತೆ. ಸೊ ಭಾರಿ ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಇನ್ನು ಅವಳ ಗಂಡನಿಗೆ ಒಂದು ತೋರಿಸಿದ ಅವಳು ಊಟ ಮಾಡುವ ಕ್ರಮ ಹೇಗೆ ಉಂಟು ಹೇಳಿ. ಜೋರುಂಡು ಪೋಪೆ ನಾಯಿ ಬೆಲ್ಟುಂಡಾ ಬೆಲ್ಟ್ ಸಂಕೋಲೆ ಬೆಲ್ಟ್ ಸಂಕೋಲೆ ಬಿಸ್ಕೆಟ್ ಪ್ಯಾಕೆಟ್ ಸಾಧಿರ ಬಳಿಕ ಬಸ್ಸಿಗೆ ಮಾತಾಡ್ಯಾರೆ. ಸಾಧಿರ ಕೇರಣ್ಣ ಏರಣ್ಣ ಕೇರಣ್ಣೊಂದು ನಾಯಿ ಬರ್ಬನಾ? ನಾವೀಗ ಪ್ರಜ್ವಲ ಮಾತಾಡಿಸುವ.
ಅಕ್ಕ ಬರ್ತಿದ್ದೆ ಅಲ್ಪ ಉಂಟು ಕೊಡಲ್ತಾನ ಅಂತಿದ್ದೆ ಹೇಳಿದ್ದೆ ಮುಲ್ಪ ಬಿಸ್ಕೆಟ್ ಅಲ್ಲ ಉಂಡ ಖಂಡಿತ ಏನು ಕೊಡೋದಿಲ್ಲ ತೊಂಬರು ಅವೇ ಹೆಂಗೆ ಬಿಸ್ಕೆಟ್ ಕೊಯ್ತು ಎಷ್ಟು ಈಗ ಸೋಜಲ್ಲ ಇಲ್ಲ ಗುರ್ತ ಅಪ್ಪಣಕ್ಕೆ ಅಂತ ಸಂಕೋಲ ಉಂಟು ಅವೇ ಹೆಂಗೆ ಕೊಡೋದು ಗಟ್ಟಿ ಸೋಜ ಅಂತಾರೆ ಮಾತೆಗಳು ಅಂಚೆ ಇಂಟರ್ ಒಂಜಿ ನಮ್ಮನ ಒಂಜಿ ಎಂಚಿನ ಗುಡ್ ಹಾರ್ಟ್ ಅಲ್ಲ ಅವು ಬಂಡಾಳೆ ಬಣ್ಣೆ ಆಳು ಬಂಡಾಳೆ ಜೋಕಿಲ್ಲ ತೊಂದರೆ ಜೋಕ್ ಇಸ್ಕೊಂಡೆ ಇಂಟಿಲ್ಲ ತೊಂದರೆ ಇರ್ತೇವೆ ಒಂಜಿ 15 ಡೇಸ್ ಹೆಚ್ಚು ಕಡಿಮೆ ಮಾರೆ ಒಂದು ನಾಯಿ ಕರ್ಕೊಂಡು ಬರ್ಲಿಕ್ಕೆ ಬರುದಿಲ್ಲ ಇವರು ಬನ್ನಿ ಅಂತ ನಾಯಿಗೆ ಹಾಯ್ ಇವಲ್ಲ ಮುಲ್ಪ ಬಿಸ್ಕೆಟ್ ಎಂತ ಒಂದು ಫೋಟೋ ಸೆಷನ್ ನನ್ನ ಕ್ಯೂಟೆಸ್ಟ್ ಕಸಿನ್ ಇವತ್ತು ನನ್ನ ಬಂಡಿಯನ್ನು ಕರ್ಕೊಂಡು ಹೃದಯದಿಂದ ಒಪ್ಪಿಕೊಂಡಂತಹ ಕಸಿನ್ ಮತ್ತೆ ಕಸಿನ್ನ ಮಗ ರಸೀದ ಹೋಗುವಾಗ